ಲಕ್ಷ ಪ್ರತಿನಿಧಿಗಳನ್ನು ಕರೆಸುವಂಥ ಸಂಪ್ರದಾಯ. ಅದರಂತೆ ಇವತ್ತು ಕೃಷ್ಣಾದಲ್ಲಿ ಸಭೆಯ ನಿಗದಿಯಾಗಿತ್ತು. ಇವತ್ತಿನ ಸಭೆ ಅತ್ಯಂತ ಸಂತೋಷವಾಗಿ ಯಶಸ್ವಿಯಾಗಿದೆ ಅಂತ ಹೇಳಿ ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ಈ ರಾಜ್ಯದ ಸರ್ಕಾರಿ ನೌಕರರು 6 ಲಕ್ಷ ಜನ ಇದ್ದೇವೆ. ಅವರನ್ನು ಅವಲಂಬಿಸಿರುವಂಥ 30 ಲಕ್ಷ ಕುಟುಂಬದ ಸದಸ್ಯರಿದ್ದೇವೆ. ಬಹಳ ವರ್ಷಗಳಿಂದ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ನಮಗೆ ಬಹಳ ವರ್ಷಗಳಿಂದ ಇತ್ತು. ಈ ಬಾರಿ ನಾವು ಅದನ್ನು ತುಂಬ ವಿವರವಾಗಿ ಪ್ರಸ್ತಾಪ ಮಾಡ್ತೀವಿ. ಕಾರಣ ಇಷ್ಟೇ, 1/7/2017ಕ್ಕೆ ಪೇ ಕಮಿಷನ್ ಆಯಿತು. 1/7/22ಕ್ಕೆ 5 ವರ್ಷಕ್ಕೊಮ್ಮೆ ನೆಕ್ಸ್ಟ್ ಪೇ ಕಮಿಷನ್ ರಿವೈಸ್ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಗಳನ್ನು ಮಾಡಿದಾಗ ಎಲ್ಲ ಸ್ಟಾರ್ಟ್ಸನ್ನು ಕೂಡ ಅವರಿಗೆ ಹೇಳಿಯಾಗಿ ಬಿಚ್ಚಿ ಹೇಳಿದಾಗ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ 28 ರಾಜ್ಯ ದೇಶದಲ್ಲಿರುವಂಥ 28 ರಾಜ್ಯಗಳಲ್ಲಿ 25 ರಾಜ್ಯಗಳಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ಇವತ್ತು ಆರ್ಥಿಕವಾಗಿ ರಾಜ್ಯ ಅಭಿವೃದ್ಧಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಸೊ ಮತ್ತು ಬೇರೆ ಬೇರೆ ಕಾರಣಗಳನ್ನೆಲ್ಲ ಕೂಡ ಉಲ್ಲೇಖವನ್ನು ಮಾಡಿ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಇವತ್ತಿನ ಖಾಲಿ ಹುದ್ದೆಗಳು 2.5 ಲಕ್ಷದಿಂದ 8,500 ಕೋಟಿ ಉಳಿತಾಯ ಆಗ್ತಿದೆ. ಇದೆಲ್ಲ ಯೋಚನೆ ಮಾಡಿದಾಗ ಒಟ್ಟು 10,656 ಕೋಟಿ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಎಕ್ಸ್ಪೆಂಡಿಚರ್ ಬರ್ತಾ ಇದೆ. ಖಾಲಿ ಹುದ್ದೆಗಳಿಂದ 8,500 ಕೋಟಿ ಉಳಿತಾಯ ಆಗ್ತಿದೆ. ಅಲ್ಲದೆ ಕೇವಲ 2,200 ಕೋಟಿ ಮಾತ್ರ ಹೆಚ್ಚುವರಿಯಾಗಿ ಬಜೆಟ್ ಬೇಕಾಗ್ತದೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಒಪ್ಪಿಕೊಂಡಿದ್ದಾರೆ. ಈ ಒಂದು ಮಂಡಿಸುವಂಥ ಬಜೆಟ್ನಲ್ಲಿ ತಾತ್ವಿಕವಾಗಿ ಸೆಂಟ್ರಲ್ ಪೇ ಕಮಿಷನ್ ಕೊಡೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರಿಂದ ಆರ್ಥಿಕವಾಗಿ ಹೊರೆಯಾದರೂ ಕೂಡ 2,60,000 ಕೋಟಿ ಬಜೆಟನ್ನು ಕಲೆಕ್ಟನ್ನು ಮಾಡುವಂಥ ಅಮೌಂಟನ್ನು ಸರ್ಕಾರಿ ನೌಕರ ಅಧಿಕಾರಿಗಳಾಗಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಜ್ವಲಂತ ಬೇಡಿಕೆಗಳನ್ನು ಈಡೇರಿಸುವ ಒಂದು ಭರವಸೆಯನ್ನು, ನಮಗೆ ಸಂತೋಷದ ಹೇಳಿಕೆಗಳನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಬೇಕು, ಹಳೆ ಪಿಂಚಣಿ ಯೋಜನೆ ಮಾಡಬೇಕು ಅಂತೇಳಿ ರಾಜಸ್ಥಾನದಲ್ಲಿ ಆಯವ್ಯಯದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಮಾಡಬೇಕು ಅಂದಾಗ ಕೂಡಲೇ ಇರುವಂಥ ಸಮಿತಿ ಅಧ್ಯಯನ ವರದಿಯನ್ನು ತಂದುಕೊಂಡು ಅಧ್ಯಯನ ಮಾಡಿ ಅದ್ರ ಬಗ್ಗೆಯೂ ಕೂಡ ನಾನು ಕ್ರಮ ವಹಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನೀಡಿದ್ದಾರೆ. ಹೀಗಾಗಿ ಈ ರಾಜ್ಯದ ಸರ್ಕಾರಿ ನೌಕರರ ಸೆಂಟ್ರಲ್ ಪೇ ಕಮಿಷನ್ ಮತ್ತು NPS ಅನ್ನುವಂಥ 2 ಜ್ವಲಂತ ಸಮಸ್ಯೆಗಳಿಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದೆನೂ ಕೂಡ ಹೇಳಿದ್ದಾರೆ, ಈ ರಾಜ್ಯದ ಸರ್ಕಾರಿ ನೌಕರರು ನಮ್ಮ ಜೊತೆ ತಾವಿರ್ರಿ, ಒಳ್ಳೆ ಕೆಲಸವನ್ನು ಮಾಡಿ, ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ, ಆ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಸ್ಪಷ್ಟ ಭರವಸೆನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 6 ಲಕ್ಷ ಸರ್ಕಾರಿ ನೌಕರರ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಸಭೆ ಅತ್ಯಂತ ಸಂತೋಷ ತಂದಿದೆ, ಯಶಸ್ವಿಯಾಗಿದೆ. ನಮ್ಮೆಲ್ಲ ನೌಕರ ಮನಸ್ಸಲ್ಲೂ ಕೂಡ ಮಂದಹಾಸ ಮೂಡಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ